ಜನರು ಎಷ್ಟರ ಮಟ್ಟಿಗೆ ತಮ್ಮ ನೈತಿಕತೆಯನ್ನು ಬಿಟ್ಟಿದ್ದಾರೆ ಎನ್ನುವುದಕ್ಕೆ ಸದ್ಯ ವೈರಲ್ ಆಗಿರುವ ಒಂದು ವಿಡಿಯೋವೇ ಸಾಕ್ಷಿಯಾಗಿದೆ. ಸರ್ಕಾರ ಚಾಪೆ ಕೆಳಗೆ ತೂರಿದ್ರೆ ಕೆಲವು ಲಜ್ಜೆಗೆಟ್ಟ ಜನ ರಂಗೋಲಿ ಕೆಳಗೆ ತೂರ್ತಾರೆ. ಮಂಗಳೂರಿನ ನೇತ್ರಾವತಿ ಸೇತುವೆ ಬಳಿ ಹೆಚ್ಚಾಗಿ ಆತ್ಮಹತ್ಯೆ ಪ್ರಕರಣಗಳು ಕಂಡುಬರ್ತಾ ಇದ್ದಿದ್ದು ಸಾಮಾನ್ಯ ಆಗಿತ್ತು. ಆದರೆ ಈಗ ಜಿಲ್ಲಾಡಳಿತದ ಕಡೆಯಿಂದ ತಂತಿ ಬೇಲಿಯನ್ನು ಹಾಕಲಾಗಿದ್ದು ಆತ್ಮಹತ್ಯೆ ಪ್ರಕರಣ ಕೊಂಚ ಮಟ್ಟಿಗೆ ಕಡಿಮೆಯಾಗಿದೆ. ಆದರೆ ಸದ್ಯಕ್ಕೆ ನೇತ್ರಾವತಿ ನದಿಯಲ್ಲಿ ಸಾವಿನ ಬದಲು ಕಸ ತುಂಬಿ ತುಳುಕುವ ಸನ್ನಿವೇಶ ಹತ್ತಿರ ಬರ್ತಾ ಇದೆ ಏನೋ ಅನ್ನಿಸ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ KA03 NB4648 ಸಂಖ್ಯೆಯ ಬೆಂಗಳೂರು ಮೂಲದ ಕಾರಿನಲ್ಲಿ ಬಂದ ಜನರು ನೇತ್ರಾವತಿ ನದಿಗೆ ರಾಶಿ ಕಸವನ್ನ ಹಾಕಿದ್ದಾರೆ. ಪ್ಲಾಸ್ಟಿಕ್ನಿಂದ ಕಟ್ಟಿ ಕಸದ ರಾಶಿಯನ್ನ ಮಹಿಳೆ ನದಿಗೆ ಹಾಕ್ತಾ ಇರೋ ವಿಡಿಯೋ ಸದ್ಯ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂತಹ ಸಮಸ್ಯೆಗಳಿಗೆಲ್ಲ ಸರ್ಕಾರ ಯಾವ ಪರಿಹಾರವನ್ನ ಕಂಡು ಹಿಡಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.